ದೇರ್ಲಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲಾ ವಿದ್ಯಾರ್ಥಿಗಳು ಹರೇಕಳ ಡೆಬ್ಬೆಲಿದ ಕೇಯ್ ಕಟಾವು ಮಲ್ತದು ಕೇಯ್ ನೋತುದು ಕೃಷಿ ಬದುಕನ್ನು ಕಲ್ತೊಂದು ತೆರಿಯೊಂದು ಸಂಭ್ರಮಿಸಾಯರು. ಹರೇಕಳ ಡೆಬ್ಬೆಲಿ ಕೈತಲ್ದ ಮಂಜಲಗುತ್ತು ಇಲ್ಲದ ಎದುರು ಪರಿಸರಡು ಒಪ್ಪುನ ಮಡ್ಡೆಲ್ಮಾರ್ ಕಂಡಡು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲಾ ಅಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಉಡಿದೊಟ್ಟುರಿನ ಮುತಾಲಿಗೆಡು ಕರಿ ಆಗಸ್ಟ್ ತಿಂಗಳು ನೇಜಿ ನಡೆದಿತ್ತೇರು. ಇತ್ತೆ ಆ ನೇಜಿ ಕಟಾವುಗೆ ಬತ್ತದಿತ್ತದು ತಂಕ್ಲೆ ಶಾಲಾ ವಿದ್ಯಾರ್ಥಿಲೇನು ಕಂಡಗಲ್ಲೇ ತಂದು ಬತ್ತದು ಆಕ್ಲೆಗೆ ಕಟಾವುದ ಬಗೆಟ್ ತೆರಿಪಾದು ಅಕ್ಲನನೆ ಕೈಟ್ ಕೇಯ್ ಕೊಯ್ಪಾಯರು.
ಕೆಯಿ ಕೊಯ್ದು ಪಡಿ ಮನೆಟ್ಟು ಕೆಯಿ ನೋತುದು ವಿದ್ಯಾರ್ಥಿಲು ಕುಸಿ ಪಡೆಯರು. ಈಗ ಎಷ್ಟಾಯ್ತಲ್ಲ ಒಂದ್ಸಲ ಬಡಿಯೋದು, ಆಮೇಲೆ ತಿರುಗಿಸೋದು, ಮತ್ತೆ 4 ಸಲ ಬಡಿದ್ರೆ ಈಗ ಹಿಡಿಬೇಕು. ನಾನು ಹೇಳ್ತೇನೆ, ಈಗ ಬಡಿತೀರಲ್ಲ ಒಂದ್ಸಲ ಬಡಿತೀರಿ, ಆಮೇಲೆ ತಿರುಗಿಸೋದು, ಆಮೇಲೆ ಮತ್ತೆ 4 ಸಲ ಬಡಿತೀರಿ. ವಿದ್ಯಾರ್ಥಿಗಳಿಗೆ ಕೃಷಿ ಬದುಕದ ಅನುಭವ ಬೋರ್ಡು ಕೃಷಿಕೆರನ ಬಂಗ ತೆರೆಯೋಡು ನುಪ್ಪುದ ಬೆಲೆ ತೆರೆಯೋಡು ಪಂಪಿನ ಉದ್ದೇಶಡು ಪ್ರತಿ ವರ್ಷ ಅಕ್ಲಿನ ಕಂಡಗಲ್ಲೆ ತಂದು ಬತ್ತದು ಅಕ್ಲಿನ ಕೈಟ್ ನೇಜಿ ನಡ್ಪಾದು ಕಟಾವು ಮಲ್ತದು ಅಕ್ಲೆಗ್ ಕೃಷಿ ಬದುಕನ್ನು ತೆರಿಪಾವ. ಈ ಸರ್ತಿ ಮಡ್ಡೆಲ್ಮಾರ್ ಕಂಡ ಸೇರ್ದು ಪರಿಸರದ ಒಟ್ಟು 15 ಕಂಡಡು ಕೃಷಿ ಮಲ್ತದ ಪಂಡದು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲಾ ಅಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ತೆರಿಪಾಯರು. ನಮ್ಮ ಈ ಮಂಗಳೂರು ಉಳ್ಳಾಲ ತಾಲೂಕಿನ ಈ ಹರೇಕಲ ಗ್ರಾಮದ ಮಂಜಲಗುತ್ತು ಎಂಬ ಮನೆಯ ಎದುರುಗಡೆ ನಾವು ಕಳೆದ ಆಗಸ್ಟ್ ತಿಂಗಳಲ್ಲಿ ಈ ಒಂದು 16 ಗದ್ದೆಗಳನ್ನು ನಾವು ನಾಟಿ ಮಾಡಿದ್ವಿ. ಅಂದರೆ ಬಹಳ ಮುಖ್ಯವಾಗಿ ಈ ಭಾಗದಲ್ಲಿ ಪ್ರತಿ ವರ್ಷವೂ ಕೂಡ ನಾವು ಚಿಕ್ಕದಿರುವಾಗ ಇಡೀ ಭೂಮಿ ಸಾಗುವಳಿ ಆಗುತ್ತಿರುವಂಥ ಭೂಮಿಯಾಗಿತ್ತು. ಈಗ ಬೇರೆ ಬೇರೆ ಕಾರಣಗಳಿಂದ ಎಲ್ಲ ಕೃಷಿಯ ಕಾರ್ಯಗಳು ನಿಂತಿದೆ. ಕೇವಲ ತೆಂಗು, ಕಬ್ಬು ಅಥವಾ ಕಂಗಿನ ಗಿಡಗಳು ಮಾತ್ರ ಕಾಣಲಿಕ್ಕೆ ಸಿಗ್ತವೆ. ಆದರೆ ಭತ್ತದ ಪೈರು ಮಾಡುವಂಥದ್ದು ಪೂರ್ತಿಯಾಗಿ ನಿಂತಿದೆ. ಇದನ್ನು ಮನಗಂಡು ನಾವು ಕಳೆದ 7 ವರ್ಷಗಳಿಂದ ನಮ್ಮ ಮಕ್ಕಳಿಗೂ ಕೂಡ, ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳಿಗೂ ಕೂಡ ಈ ಕೃಷಿಕನ ಬದುಕು, ಅವರ ಕಷ್ಟದ ಜೀವನ, ಯಾವ ರೀತಿ ಅವರು ಕೃಷಿಯನ್ನು ಬೆಳೆತಿದ್ರು ಎಂಬುದನ್ನು ಅವರಿಗೆ ಗೊತ್ತುಪಡಿಸಬೇಕು ಎಂಬ ನಿಟ್ಟಿನಲ್ಲಿ ಕೂಡ ನಾವು ಇಲ್ಲಿ ಹರೇಕಳದ ಈ ಭಾಗದಲ್ಲಿರ್ತಕ್ಕಂಥ ಹಡಿಲು ಬಿದ್ದಿರುವ ಗದ್ದೆಗಳನ್ನು ಸಾಗುವಳಿ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಈ ಬಾರಿ ಈ ಒಂದು ಮಡ್ಡೇಲ್ಮಾರು ಎಂಬ ಗದ್ದೆಯು ಸೇರಿ ಒಟ್ಟು 16 ಗದ್ದೆಗಳನ್ನು ನಾವು ಕಳೆದ ಆಗಸ್ಟ್ ತಿಂಗಳಲ್ಲಿ ನಾಟಿ ಮಾಡಿದಂಥ ಆ ಗದ್ದೆಯಲ್ಲಿ ಇರತಕ್ಕಂಥ ನೇಜಿ ಇವತ್ತು ಬೆಳೆದು ಭತ್ತದ ಪೈರಾಗಿ ಬೆಳೆದು ನಿಂತಿದೆ. ಕಟಾವಿಗೆ ಸಿದ್ಧವಾಗಿತ್ತು. ಅದನ್ನು ಕಟಾವು ಮಾಡುವಂಥ ಕೆಲಸ ಕಾರ್ಯಗಳಿಗೆ ಇವತ್ತು ನಾವು ಚಾಲನೆ ಕೊಟ್ಟಿದ್ದೇವೆ. ಬಹಳ ಮುಖ್ಯವಾಗಿ ಈಗ ಕಾರ್ಮಿಕರ ಆ ಕೃಷಿ ಕೆಲಸ ಮಾಡತಕ್ಕಂಥವರ ಕೊರತೆ ಇರುವುದರಿಂದ ಎಲ್ಲವೂ ಕೂಡ ಯಂತ್ರಗಳ ಮೂಲಕ ಆಗುವಂಥದ್ದು. ಅದರ ಜೊತೆಗೆ ನಮ್ಮ ಮಕ್ಕಳಿಗೆ ಕೂಡ ಆ ಕಷ್ಟದ ದಿವಸಗಳನ್ನು ನೆನಪು ಮಾಡತಕ್ಕಂಥ ಕೆಲಸಗಳು. ಈಗ ಉದಾಹರಣೆಗೆ ನಾನು ಚಿಕ್ಕದಿರುವಾಗ ನನ್ನ ತಂದೆ ತಾಯಿಯವರು ಯಾವ ರೀತಿ ಆ ಒಂದು ಕೃಷಿಯ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ನಾವು ಇಷ್ಟು ಮಟ್ಟಕ್ಕೆ ಬೆಳೆಯಬೇಕು ಅಂತಂದರೆ ನಾವೆಲ್ಲರೂ ಕೂಡ ಕೃಷಿ ಮಾಡೋದ್ರಿಂದಲೇ ಕೆಲಸ ಮಾಡಿ ಬಂದವರು. ಆ ಮಕ್ಕಳಿಗೆ ಕೂಡ ಗೊತ್ತಾಗಬೇಕು ಎಂಬ ನೆಲೆಯಲ್ಲಿ ಇವತ್ತು ಆ ಬೆಳೆದು ನಿಂತಹ ಭತ್ತದ ಪೈರನ್ನು ಕಟಾವು ಮಾಡುವಂಥ ಕೆಲಸ ಕಾರ್ಯಗಳು ಅವರಿಗೆ ಗೊತ್ತಾಗಬೇಕು ಅಂತೇಳಿ ಸಾಂಕೇತಿಕವಾಗಿ ಮಕ್ಕಳ ಕೈಯಿಂದ ಅದನ್ನು ಕಟಾವು ಮಾಡಿಸಲಿಕ್ಕೆ ಅವರಿಗೆ ಸ್ವಲ್ಪ ತಿಳಿಸಿಕೊಡತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಮಕ್ಕಳು ಬಹಳ ಖುಷಿಪಟ್ಟಿದ್ದಾರೆ. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ನಮ್ಮ 9ನೇ ತರಗತಿಯ ಹೈಸ್ಕೂಲ್ ವಿಭಾಗದ ಮಕ್ಕಳೆಲ್ಲ ಇಲ್ಲಿಗೆ ಬಂದಿದ್ದಾರೆ. ಮಕ್ಕಳಿಗೆ ಬಹಳ ಖುಷಿಯಾಗಿದೆ. ಆದರೂ ಕೂಡ ಕೃಷಿಕನ ಬದುಕು ನಿಜವಾಗಿಯೂ ಕೂಡ ಬಹಳ ಕಷ್ಟಕರವಾದ ಬದುಕು. ಯಾವ ರೀತಿ ಅಂತ ಹೇಳಿದ್ರೆ ದಿನದ 24 ಗಂಟೆ ಕೂಡ ಆ ಒಂದು ಕೆಸರಿನ ಇದರಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡಿ ತನ್ನ ಜೀವನವನ್ನು ನಡೆಸ್ತಾ ಇರತಕ್ಕಂಥ ಆ ಒಂದು ಕಷ್ಟಕರವಾದ ಜೀವನ ಆ ಮಕ್ಕಳಿಗೆ ಕೂಡ ಗೊತ್ತಾಗಬೇಕು ಮನೆಯಲ್ಲಿ ಈ ಕೆಲಸ ಕಾರ್ಯಗಳನ್ನ ಮಾಡಿದ್ದೇವೆ. ಆದ್ದರಿಂದ ಮುಂದಿನ ದಿನಗಳಲ್ಲೂ ಕೂಡ ನಾವು ಈ ರೀತಿಯ ಕೆಲಸಗಳನ್ನ ಮಾಡಲಿಕ್ಕಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದು ಇಲ್ಲಿ ಹೇಗೆ ಅಂತ ಹೇಳಿದ್ರೆ ನಾವು ಇದು ಮಾಡುವಂಥದ್ದು ಅದು ಭತ್ತ ಎಷ್ಟಾಗ್ತದೆ ಕಡಿಮೆ ಆಗ್ತದೆ ಆ ಪ್ರಶ್ನೆ ಅಲ್ಲ. ಇಲ್ಲಿ ಇರುವಂಥದ್ದು ಏನು ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಕೃಷಿಕನ ಬದುಕಿನ
ಆ ಕಷ್ಟಕರದ ಜೀವನ ಗೊತ್ತಾಗಬೇಕು ಎಂಬ ಮನೆಯಲ್ಲಿ ಇದನ್ನು ಕೆಲಸ ಕಾರ್ಯಗಳು ನಾವು ಮಾಡುವಂಥದ್ದು. ವಿದ್ಯಾರತ್ನ ಶಾಲಾ ಶಿಕ್ಷಕಿ ಶ್ರೀಮತಿ ಹೇಮಾ ಮಾಲಿನಿ ವಿದ್ಯಾರ್ಥಿಗಳಿಗೆ ಇಂದೊಂಜಿ ಖುಷಿತ ಅನುಭವ ಪಂಡ ತೆರಿಪಾಯರು. ಮಾಧ್ಯಮ ಶಾಲೆಯ ಮಕ್ಕಳನ್ನು ಕರ್ಕೊಂಡು ಈ ಅರೆಕಲ ಭಾಗಕ್ಕೆ ಬಂದಿದ್ದೇವೆ. ನಮ್ಮ ಮಕ್ಕಳು ಆಗಸ್ಟ್ ತಿಂಗಳಲ್ಲಿ ಇಲ್ಲಿ ನಾಟಿ ಮಾಡಿ ಈಗ ಅದು ಭತ್ತ ಆಗಿ ಬೆಳೆದಿದೆ. ಹಾಗೆ ಅದನ್ನು ಕಟ್ ಆಫ್ ಮಾಡಲಿಕ್ಕೆ ನಾವು ಕರ್ಕೊಂಡು ಬಂದಿದ್ದೇವೆ ಮಕ್ಕಳನ್ನು. ಎಲ್ಲ ಮಕ್ಕಳು ತುಂಬ ಅನುಭವವನ್ನು ಪಡೆದಿದ್ದಾರೆ. ಇದರಿಂದ ತುಂಬ ಎಂಜಾಯ್ ಮಾಡಿದರು. ಹಾಗೆ ಎಲ್ಲರೂ ತುಂಬ ಖುಷಿಯಾಗಿ ಈ ಕೆಲಸವನ್ನು ಮಾಡಿ ಮುಗಿಸಿದ್ದಾರೆ.